ಮಾತಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅವರು. 2 ವರ್ಷ ಆಯ್ತು ಕ್ಯಾನ್ಸರ್. ಯಾರಾದ್ರೂ ಈಗ ನೋಡಿಕೊಂಡಕ್ಕೆ ಬರ್ತಾರೆ, ಕೊಡ್ತಾರೆ ಸ್ವಲ್ಪ, ಅದನ್ನು ತಿನ್ನದೆ ಸಹ ಸಂಘಕ್ಕೆ ಕಟ್ಲಿಕ್ಕೆ ಅಂತ. ಸಂಘಕ್ಕೆ ಕಟ್ತಾ ಇದ್ರಿ? ಎ ಗ್ರೇಡ್ ಬೇಕೇ ಅಂತ ಕಟ್ಲಿಕ್ಕೆ ಅದು ಸಾಧ್ಯವೇ ಇಲ್ಲ, ಅವರು ಕಟ್ಟುದೇ ಬೇಡ. ಶ್ರೀಮಂತರು, ದೊಡ್ಡವರು, ದುಡ್ಡಿದ್ದವರು ಎಲ್ಲ ಅವ್ರ ಜೊತೆನೆ, ಅವರ ಪರವಾಗಿ ಮಾತಾಡ್ತಾರೆ. ಹೌದು, ನಮ್ಮ ಪರವಾಗಿ ಮಾತಾಡುವವರು ಯಾರು ಇಲ್ಲ. ಇನ್ನು 4 ಇಂಜೆಕ್ಷನ್ ಆಗ್ಬೇಕು, ಹೋಗುವ ಖರ್ಚಿ ಬರುವ ಖರ್ಚಿ, ಆದ್ರೆ ಇವರೊಂದು ಸಂಘದವರು ನೋಡ್ಲಿಲ್ಲ ಅಂತ ನನಗೆ ಅಷ್ಟೇ ಬೇಜಾರು. ಮತ್ತೆ ಇವರ ಸಂಘ ಬೇಕಾ? ತೊಂದರೆ ಬಂದದಕ್ಕೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಬೇಕಂತ ಯಾರು ಮಾಡ್ಕೊಂಡದಲ್ಲ. ಇವರ ಜೀವನಕ್ಕೆ ಬೇಕಾದಷ್ಟು ತುಂಬಾ ಹಣ ಕೊಡಿ ಅಂತ ನಾವು ಕೇಳುದಿಲ್ಲ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ.